ರಾಜ್ಯ ಸರ್ಕಾರ 2018-19ರಲ್ಲಿ ಮಾಡಿದ ಮೀನುಗಾರರ ಸಾಲಮನ್ನಾ ಯೋಜನೆಯ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣವನ್ನು ಸುಮೋಟೋ ಪ್ರಕರಣ ದಾಖಲಿಸಿ ತಪ್ಪಿತಸ್ಥರನ್ನ ಶಿಕ್ಷಿಸುವಂತೆ ಕರ್ನಾಟಕ ರಾಜ್ಯ ಸಾಂಪ್ರದಾಯಿಕ ನಾಡದೋಣಿ ಮೀನುಗಾರರ ಸಂಘ ಇದರ ಗೌರವಾಧ್ಯಕ್ಷ ನವೀನ್ಚಂದ್ರ ಉಪ್ಪುಂದ ಇವರು ಕರ್ನಾಟಕ ಲೋಕಾಯುಕ್ತ ಕಚೇರಿಗೆ ಮನವಿ ಮಾಡಿದ್ದಾರೆ. ಹಾಗೆ ವಿವಿಧ ಇಲಾಖೆಗಳು ಸೇರಿ 2018-19ರ ಮೀನುಗಾರರ ಸಾಲ ಮನ್ನಾದ ಯೋಜನೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರುವುದು ಕಡತಗಳಿಂದ ಹಾಗೆ ಮೀನುಗಾರಿಕಾ ಇಲಾಖೆ ಜಂಟಿ ನಿರ್ದೇಶಕರ ಒಂದು ಲಿಖಿತ ಮಾಹಿತಿಯಿಂದ ಕಂಡುಬಂದಿದೆ. 2013ನೇ ಇಸ್ವಿಯಲ್ಲಿ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಸ್ವಸಹಾಯ ಸೇವಾ ಸ್ಲಿಪ್ಗಳನ್ನು ಹಾಗೆ ಪಾಸ್ಬುಕ್ಗಳನ್ನು ಪ್ರಿಂಟ್ ಮಾಡಿ ಅದರಲ್ಲಿ ಹಣ ತೆಗೆದುಕೊಂಡು ನಾಮಕಾವಸ್ಥೆ ಮೂಕಾಂಬಿಕಾ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಅವರ ಖಾತೆ ತೆರೆದು ಜನರನ್ನು ವಂಚಿಸುವ ಕೆಲಸ ಕಳೆದ 10 ವರ್ಷಗಳಿಂದ ನಡೆದುಕೊಂಡು ನಿರ್ದೇಶಕರಿದ್ದಾರೆ. ಅದರಲ್ಲಿ ಮೊದಲ ಬಾರಿಗೆ 5 ವರ್ಷ